ಅನಾಥವಾಗಿದ್ದ ನಾಗರ ಹಾವಿನ ಮೊಟ್ಟೆಗಳಿಗೆ ಕೃತಕ ಶಾಖ ನೀಡಿ ಮರಿ ಮಾಡಿ ಅರಣ್ಯಕ್ಕೆ ಬಿಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಪರಿಸರ ಪ್ರೇಮಿಯಾಗಿರುವ ಯುವಕ ತೇಜಸ್ ಕಳೆದ ಹಲವಾರು ವರ್ಷಗಳಿಂದ ಕಾಡು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವ ಕಾರ್ಯದಲ್ಲಿ ನಿರತರಾಗಿದ್ದು, ಸುಮಾರು 5,000ಕ್ಕೂ ಮಿಕ್ಕಿದ ನಾಗರ ಹಾವುಗಳನ್ನು ಇವರು ಈಗಾಗಲೇ ರಕ್ಷಿಸಿ ಸುರಕ್ಷಿತ ತಾಣಕ್ಕೆ ಅವುಗಳನ್ನು ಸೇರಿಸುವ ಕೆಲಸ ಮಾಡಿದ್ದಾರೆ. ಇದೇ ರೀತಿ ಇತ್ತೀಚೆಗೆ ಪುತ್ತೂರಿನ ಡಾಕ್ಟರ್ ರಮೇಶ್ ಎನ್ನುವವರ ಮನೆಯಲ್ಲಿ 8 ಮೊಟ್ಟೆಗಳು ಪತ್ತೆಯಾಗಿತ್ತು. ಮನೆ ಮಂದಿ ಇದನ್ನ ತೇಜಸ್ ಗಮನಕ್ಕೆ ತಂದಿದ್ರು. ತಕ್ಷಣವೇ ಕಾರ್ಯಪ್ರವೃತ್ತರಾಗಿದ್ದ ತೇಜಸ್ ಅವರು ಈ ಮೊಟ್ಟೆಗಳು ನಾಗರ ಹಾವಿನ ಮೊಟ್ಟೆಗಳೆಂದು ಖಾತರಿಪಡಿಸಿಕೊಂಡಿದ್ರು. ಮೊಟ್ಟೆಗಳನ್ನು ಹಾಗೆಯೇ ಬಿಟ್ಟಲ್ಲಿ ಮೊಟ್ಟೆ ಒಡೆದು ಹೋಗುವ ಸಾಧ್ಯತೆಯನ್ನ ಮನಗಂಡಿದ್ದ ತೇಜಸ್ ಅವರು ಅರಣ್ಯ ಅಧಿಕಾರಿಗಳ ಸಮ್ಮತಿಯ ಮೇರೆಗೆ ಮೊಟ್ಟೆಗಳನ್ನು ತನ್ನ ಮನೆಗೆ ತಂದು ಕೃತಕ ಶಾಖ ನೀಡುವ ವ್ಯವಸ್ಥೆಯನ್ನ ಮಾಡಿದ್ರು. 57 ದಿನಗಳ ಬಳಿಕ ಎಲ್ಲ 8 ಮೊಟ್ಟೆಗಳಿಂದ ಮರಿಗಳು ಹೊರಬಂದಿದ್ದು, ಇದೀಗ ಈ ಮರಿಗಳು ಸ್ವತಂತ್ರವಾಗಿ ಬದುಕಲು ಅವಕಾಶವನ್ನ ಕಲ್ಪಿಸಿದ್ದಾರೆ. ಪುತ್ತೂರಿನ ಹೊರವಲಯದ ಅರಣ್ಯಕ್ಕೆ ಎಲ್ಲ ಮರಿಗಳನ್ನು ಬಿಡುವ ಮೂಲಕ ರಕ್ಷಣೆ ಒದಗಿಸಿದ್ದಾರೆ. Un millón.